ಬಂಟ್ವಾಳದ ರಾಯಿ ಸಮೀಪದ ಪ್ರಸಿದ್ಧ ಶ್ರೀ ಕ್ಷೇತ್ರ ಬದನಡಿ ನಾಗಬ್ರಹ್ಮ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 18 ವರ್ಷಗಳ ಬಳಿಕ 1.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡು ಏಪ್ರಿಲ್ 10ರಂದು ಸಂಭ್ರಮ ಸಡಗರದಿಂದ ದೇವರಿಗೆ ಬ್ರಹ್ಮಕಲಶೋತ್ಸವ ನೆರವೇರಲಿದೆ ಎಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ ಹೇಳಿದರು. ಬದನಡಿ ಕ್ಷೇತ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಏಪ್ರಿಲ್ 5ರಂದು ಮಧ್ಯಾಹ್ನ 3:30ಕ್ಕೆ ಕೊಯ್ಲಾ ಶ್ರೀ ಮಹಾಗಣಪತಿ ದೇವಸ್ಥಾನ ಮತ್ತು ಸಿದ್ದಕಟ್ಟೆಯಿಂದ ಹೊರಡುವ ಆಕರ್ಷಕ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ಕಟೀಲು ಕ್ಷೇತ್ರದ ಕಮಲಪ್ರಸಾದ ಅಸರಣ ಮತ್ತು ಪೂಂಜಾ ಕ್ಷೇತ್ರದ ಕೃಷ್ಣಪ್ರಸಾದ ಅಸರಣ ಅವರು ಚಾಲನೆ ನೀಡುವರು. ಇದೇ ವೇಳೆ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಕೆ ಸೇಸಪ್ಪ ಕೋಟ್ಯಾನ್ ಇವರು ಉಗ್ರಾಣ, ಕರ್ನಾಟಕ ಬ್ಯಾಂಕಿನ ಮಾಜಿ ಸಿಇಒ ಪಿ ಜಯರಾಮ್ ಭಟ್ ಅವರು ಪಾಕಶಾಲೆ, ಹೋಟೆಲ್ ಉದ್ಯಮಿ ಪತ್ತುಮುಡಿ ಸೂರ್ಯನಾರಾಯಣ ರಾವ್ ಅನ್ನಛತ್ರ ಉದ್ಘಾಟಿಸಲಿರುವರು. ರಾತ್ರಿ 11 ಗಂಟೆಗೆ ಶಿವದೂತೆ ಗುಳಿಗೆ ತುಳು ನಾಟಕ ಪ್ರದರ್ಶನಗೊಳ್ಳಲಿದೆ. ಏಪ್ರಿಲ್ 6ರಿಂದ ಪ್ರತಿದಿನ ಭಜನೆ, ಹರಿಕಥೆ, ಭರತನಾಟ್ಯ, ಭಕ್ತಿಗಾನ ವೈಭವ, ಯಕ್ಷಗಾನ ಮತ್ತಿತರ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಏಪ್ರಿಲ್ 9 ಮತ್ತು 10ರಂದು ನಡೆಯುವ ಧಾರ್ಮಿಕ ಸಭೆಯಲ್ಲಿ ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ, ಕರಿಂಜೆ ಮುಕ್ತಾನಂದ ಸ್ವಾಮೀಜಿ, ಹಾಸನದ ಅರೆಮಾದನಹಳ್ಳಿ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ, ಮಾಣಿಲ ಮೋಹನದಾಸ ಸ್ವಾಮೀಜಿ, ಕಟೀಲು ಕ್ಷೇತ್ರದ ಹರಿನಾರಾಯಣ ಅಸರಣ, ಶಾಸಕ ರಾಜೇಶ್ ನಾಯ್ಕ ಗುಳಿಪಾಡಿಗುತ್ತು, ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕರಾದ ಹರೀಶ್ ಪೂಂಜಾ, ಉಮಾನಾಥ್ ಕೋಟ್ಯಾನ್, ಕೆ ಪ್ರತಾಪ್ ಸಿಂಹ ನಾಯಕ್, ಮಾಜಿ ಸಚಿವ ಬಿ ರಮಾನಾಥ್ ರೈ, ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಕೆ ಪ್ರಭಾಕರ್ ಭಟ್ ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಈಗ 450ರಿಂದ 550ವರೆಗೆ ಹೋಗಿದೆ. ಆ ದೃಷ್ಟಿಯಿಂದ ಇಲ್ಲಿ ಇರುವವರೆಲ್ಲ ಗ್ರಾಮಸ್ಥರು, ಕಡು ಬಡವರು, ಸ್ವಲ್ಪ ತೆಂಗಿನ ತೋಟ ಇದೆ, ಅವರಿಗೆ ಬೇರೆ ಹೆಚ್ಚಿನ ಆದಾಯ ಇಲ್ಲ. ಆದ್ದರಿಂದ ಇಲ್ಲಿ ನಮಗೆ ಹೊಸದಾಗಿ ಬಂದಂಥ ಆಡಳಿತ ಮಂಡಳಿ, ಯಾಕಂದರೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ನನ್ನ ಜೀವನದಲ್ಲಿ ಅನೇಕ ದೇವಸ್ಥಾನದಲ್ಲಿ ನಾನು ನನ್ನನ್ನು ತೊಡಗಿಸಿದೆ ಒಬ್ಬ ಕಾರ್ಯಕರ್ತನಾಗಿ. ಹೆಸರಿಗೆ ಅಧ್ಯಕ್ಷರು, ಗೌರವಾಧ್ಯಕ್ಷರು ಹೇಳ್ತಾರೆ. ಆದರೆ ನನಗೆ ಈ ದೇವಸ್ಥಾನದಲ್ಲಿ ನನಗೆ ಅಸಿಸ್ಟೆಂಟ್ ಕಮಿಷನರ್ ಫೋನ್ ಮಾಡಿದ್ರು, ಸರ್ ನೀವು ರಾಜ್ಯದ ಮಾಜಿ ಮುಜರಾಯಿ ಮಂತ್ರಿಗಳು, ಈ ಹಳ್ಳಿಯೊಂದು ಸೀಗ್ರೇಟ್ ದೇವಸ್ಥಾನದಲ್ಲಿ ನೀವು ಆಡಳಿತ ಮಂಡಳಿ ಸದಸ್ಯರಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದರು. ಇಲ್ಲಿ ನಾನು ಸದಸ್ಯನಾಗಿದ್ದೇನೆ ಆಡಳಿತ ಮಂಡಳಿ, ಭಾಳ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಅದಕ್ಕೆ ನಾನು ಹೇಳಿದೆ, ಊರಿನವರ ಅಭಿಪ್ರಾಯ ಆ ರೀತಿ ಬಂತು, ನಾನು ಒಪ್ಪಲೇಬೇಕಾಯ್ತು. ಯಾಕಂದರೆ ನನ್ನ ಹೆಸರು ನಾಗರಾಜ, ಅಲ್ಲಿ ಒಳಗಿರೋರು ನಾಗರಾಜನೇ. ಈ ಸುಬ್ರಹ್ಮಣ್ಯ ನಾಗದೇವರು ಅವರು ಪ್ರಧಾನ ಇದೆ ಸಂಪತ್ತು ಮತ್ತು ಸಂತತಿಗೆ ಪ್ರಾಮುಖ್ಯವಾದಂಥ ದೇವರು ಸುಬ್ರಹ್ಮಣ್ಯ ನಾಗಬ್ರಹ್ಮ ದೇವರು. ಸೊ ಅದರಿಂದ ಅಂಥ ಕ್ಷೇತ್ರವಾದ ಇದು ಇಡೀ ತುಳುನಾಡಿನ ಹೆಮ್ಮೆಯ ಕ್ಷೇತ್ರವಾಗಿ ಆಗಲಿ ಮತ್ತು ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರಿ ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರದ ತಂತ್ರಿ ಶ್ರೀಪಾದ ಪಾಂಗಣ್ಣಯ್ಯ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ದುರ್ಗಾದಾಸ್ ಶೆಟ್ಟಿ ಕರಂಕಿಜೆ, ಕಾರ್ಯಾಧ್ಯಕ್ಷ ಸಂತೋಷ್ ಕುಮಾರ್ ಚೌಟ, ಆನುವಂಶಿಕ ಪ್ರಧಾನ ಅರ್ಚಕ ಕೆ ಸುಂದರ್ ಹೊಳ್ಳ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರವೀಂದ್ರ ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಗೋವಿಂದ ಬೆಟ್ಟು, ಹೊರೆಕಾಣಿಕೆ ಸಮಿತಿಯ ಸಂಚಾಲಕ ರಶ್ಮಿ ಶೆಟ್ಟಿ ಕೈತ್ರೋಡಿ ಮೊದಲಾದವರು ಉಪಸ್ಥಿತರಿದ್ದರು.